ಸಿಂಡಿಕೇಟ್ ಬ್ಯಾಂಕ್ನ ಝೋನಲ್ ಆಫೀಸ್ ಮಣಿಪಾಲ ಇವರ ಸಹಯೋಗದಲ್ಲಿ ಗೋಡಂಬಿ ತಯಾರಕರು ಮತ್ತು ರಫ್ತಿದಾರರ ಭೇಟಿ ಮತ್ತು ಸಂವಾದ ಕಾರ್ಯಕ್ರಮ ಅನಂತನಗರದಲ್ಲಿ ನಡೆಯಿತು. ಸಿಂಡಿಕೇಟ್ ಬ್ಯಾಂಕ್ ಮುಂಬೈನ ಜನರಲ್ ಮ್ಯಾನೇಜರ್ ಶ್ರೀ ಮೋಹನ್ ರಾವ್ ಅವರು ಉದ್ಘಾಟಿಸಿದರು. ಜೊತೆಗೆ ಗೋಡಂಬಿ ಉದ್ಯಮದ ಸಾಧಕ ಬಾಧಕಗಳ ಕುರಿತು ಮತ್ತು ರಫ್ತು ಮತ್ತು ಆಮದಿನಲ್ಲಿರುವ ಇತ್ತೀಚಿನ ಸಮಸ್ಯೆಗಳ ಕುರಿತು ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಣಿಪಾಲ ಸಿಂಡಿಕೇಟ್ ಬ್ಯಾಂಕ್ನ ಮಹಾಪ್ರಬಂಧಕರಾದ ಭಾಸ್ಕರ ಹಂದೆಯವರು ಅಧ್ಯಕ್ಷತೆಯನ್ನ ವಹಿಸಿದ್ದು, ಸುಜಾತಾ ಜಿ, ಸುಧಾಕರ ಕೊಠಾರಿ, ಚಂದ್ರಯ್ಯ ಬಿ ಹಿರೇಮಠ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೃಷ್ಣಮೂರ್ತಿ ಅವರು ಇರುವಾಗ ನಮ್ಮನ್ನು ಕರೆದಿದ್ರು, 5 ಮಿನಿಟ್ ಮಾತಾಡಿದ್ರು, ಎಲ್ಲ ಆಯ್ತು. ಅದರ ನಂತರ ಒಂದ್ಸತಿ ಮಂಗಳೂರಲ್ಲಿ ಪೋಸ್ಟ್ ಸ್ಟ್ರೈಕ್ ಆಯ್ತು. ನಮ್ದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಪೋಸ್ಟ್ ಸ್ಟ್ರೈಕ್. ಎಲ್ಲ ಗೂಡ್ಸ್ ಪೋರ್ಟ್ ಅಲ್ಲಿ ಇದೆ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಂಪೋರ್ಟ್ ಬರ್ತಾ ಇದೆ, ನಮ್ಗೆ ಪೇಮೆಂಟ್ ಮಾಡಬೇಕು, ಅಡಾಪ್ಟ್ ಬೇಕು ಅಂತ ನಾವು ಸ್ವಲ್ಪ ಅಡಾಪ್ಟ್ಗೆ ಅಪ್ಲಿಕೇಶನ್ ಹಾಕಿದ್ವಿ. ಅರ್ಜೆಂಟ್ ಬೇಕು, ಯಾಕಂದ್ರೆ ಪೋಸ್ಟ್ ಸ್ಟ್ರೈಕ್ ಇದೆ. ಕೃಷ್ಣಮೂರ್ತಿ ಅವರಿಗೆ ಫೋನ್ ಮಾಡಿದ್ರು, ಸರ್ ಕಾಮತ್ ಬೋಲ್ರಾವ್ ಸರ್, ಸರಿ ಸರ್ ಮಂಗಳೂರು ಮೇಲೆ ಪೋಸ್ಟ್ ಸ್ಟ್ರೈಕ್ हुआ, कथे ಹೇಳ್ಬೇಕು. ಒಂದೇ आंसर ಹೇಳಿದ್ರು, कामत साहब आप कहानी मत बताओ, आपको क्या चाहिए उतना ही बताओ. कथे ಬೇಡ, ನಿಮ್ಗೆ ಏನು ಬೇಕು ಹೇಳಿ. सर हमने एक एडॉक अप्लाई किया है. हाँ ठीक है. ಸಾಧಾರಣ ಒಂದು 50 ವರ್ಷಗಳ ಕೆಳಗಡೆ, 50 years back, when we were small kids, ಚಿಕ್ಕವರಿದ್ದಾಗ ನನಗೆ ಗೇರು ಮರ ಅಂತ ಹೇಳುವಂಥದ್ದು, ಅದರಲ್ಲಿ ಇರುವಂಥ ಹಣ್ಣಿನ ಬಗ್ಗೆ ಜಾಸ್ತಿ ವ್ಯಾಮೋಹ ಇತ್ತು ಹೊರತೆ ಅದರಲ್ಲಿರುವಂಥ ಬೀಜದ ಬಗ್ಗೆ ಜಾಸ್ತಿ ವ್ಯಾಮೋಹ ಇತ್ತಿಲ್ಲ. ಸೊ ಇಟ್ ವಾಸ್ ಲೈಕ್ ಎ ಫಾರೆಸ್ಟ್ ಕ್ರಾಪ್. ಸೊ ಮನೆಯಲ್ಲಿ ಹಣ್ಣಲ್ಲಿ ಬೆಳೀತಾ ಇತ್ತು, ಅದರ ಹಣ್ಣನ್ನು ತಿಂದು ಬೀಜ ಯಾವತ್ತೋ ಒಂದಿನ ಅದರ ಸೊಪ್ಪು ತಿಂತಾ ಇದ್ವಿ. ಸೊ ವಿ ವರ್ ಮೋರ್ ಫ್ಯಾಸಿನೇಟೆಡ್ ಟುವರ್ಡ್ಸ್ ದಿ ಕ್ಯಾಶ್ಯೂ ಫ್ರೂಟ್ ರಾದರ್ ದ್ಯಾನ್ ದಿ ನಟ್ಸ್. So about 50 years, 60 years back I am talking about. But over a period of time, ಈಗ ಒಂದು 50 ವರ್ಷಗಳ ಈ ಒಂದು ಹಾದಿಯಲ್ಲಿ, this is what I am talking about, which is the supporting unit which we are giving to the Manipal. This is one of the main door for us in the export and import business. So this is the dealing room what we have a professionally selected team just to impress upon you the dealers who will be, sometimes some of the people who will be directly interacting with our dealers. They go through a rigorous process in selection. It is not that tomorrow somebody will come and sit in the dealing room and start reporting to you people. They will be going through a training session. Normally it will take 6 months to 1 year. They will be undergoing training in the various branches also. Then they will come into that. Then the interactions with the people will start. That another team is there who will be dealing with the market and understand where the transactions are happening, and the cover teams they will be doing. So this is what my team is sitting in Bombay they are doing. Of course, we are supporting you people in the SWOT, other guys are involved. They have been provided with the latest technology, whatever they support in the required command. They have been provided with, of course, the review. ಆಲೋಚನೆ ಮಾಡಬಹುದಾ ಅಂತ ಕಾಣುತ್ತೆ. ಒಂದು ರೀತಿಯಲ್ಲಿ ನಾನು ಸಿಂಡಿಕೇಟ್ ಬ್ಯಾಂಕ್ ಪರಿವಾರ ಅಂತ ಹೇಳಿದೆ. ಯಾಕೆಂತ ಹೇಳಿದರೆ, ನನಗೆ ಇವತ್ತು 46 ವರ್ಷದ ಸಿಂಡಿಕೇಟ್ ಬ್ಯಾಂಕಿನ ಕನೆಕ್ಷನ್ ನಮ್ಮ ಫ್ಯಾಮಿಲಿಗೆ. ನನಗೆ ಖುದ್ದು 25 ವರ್ಷದ ಅನುಭವ ಸಿಂಡಿಕೇಟ್ ಬ್ಯಾಂಕ್ನೊಂದಿಗೆ. ಸಿಂಡಿಕೇಟ್ ಬ್ಯಾಂಕ್ನೊಂದಿಗೆ ಈ 46 ವರ್ಷಗಳನ್ನು ಕಳೆದಾಗ ಅದೊಂದು ನಮ್ಮ ಮನೆ ಥರನೇ ಆಗಿದೆ. ಆದ್ದರಿಂದ ಇವತ್ತು ಮನಬಿಚ್ಚಿ ಇಲ್ಲಿ ಮಾತಾಡಬಹುದು ಅಂತ ನಾನು ಗಳಿಸಿದ್ದೇನೆ. ಕರ್ನಾಟಕ ಗೋಡಂಬಿ ಉತ್ಪಾದಕರ ಸಂಘದ ಅಧ್ಯಕ್ಷರ ನೆಲೆಯಲ್ಲಿ ಹಾಗೂ ನಮ್ಮ ಸದಸ್ಯರ ಕೆಲವರ ಮಾತನ್ನು ಕೇಳಿದಾಗ 1-2 ವಿಚಾರವನ್ನು ನಿಮ್ಮೊಡನೆ ಇಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದೊಂದು ಮಂಥನ ಸಭೆ. ಮಂಥನ ಆಗುವಾಗ ಯಾವುದೇ ವಿಚಾರವನ್ನು ಮನಸ್ಸು ಬಿಚ್ಚಿ ಹೇಳಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ಗ್ಲೋಬಲ್ ವಾರ್ಮಿಂಗ್ನ ಟೈಮ್. ಅದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫ್ರೀಸ್ ಆದ ಐಸ್ ಮೆಲ್ಟ್ ಆಗ್ತಾ ಇದೆ. ಅದೇ ಗೇರು ಬೀಜದ ಇಂಡಸ್ಟ್ರಿಯಲ್ಲಿ ರೇಟ್ ಮೆಲ್ಟ್ ಆಗ್ತಾ ಇದೆ, ಆದರೆ ನಮ್ಮ ಕೆಲವು ಅಕೌಂಟ್ಸ್ ಫ್ರೀಸ್ ಆಗ್ತಾ ಇದೆ. ಇದು ನಾವು ಅನುಭವಿಸ್ತಾ ಇದ್ದೇವೆ.
ಯಾಕೆಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕ್ರಮ ಇದೆ. ನಾವು ಏನಾದರೂ ನಾಳೆ ಸಾಲ ಕಟ್ಟೋದಿದ್ರೆ ನಮ್ಗೆ 5 ದಿವಸದ ಮೊದಲು ಇನ್ಸ್ಟಾಲ್ಮೆಂಟ್ ನಿಮ್ದು ನಾಳೆ 26 ತಾರೀಕಿಗೆ ಪೆಂಡಿಂಗ್ ಇದೆ ಅಂತ 26 ತಾರೀಕಿಗೆ ಒಂದು ಮೆಸೇಜ್ ಬರುತ್ತೆ ನನಗೆ. ಆದ್ರೆ ನಾವೊಂದು 25-30 ವರ್ಷದಿಂದ ಒಂದು ಕಡೆ ಬಿಸ್ನೆಸ್ ಮಾಡುವಲ್ಲಿ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತೇವೆ. ನೀವು ಧೈರ್ಯದಲ್ಲಿ ನಮ್ಗೆ ಕೊಡ್ತಾ ಇದ್ದೀರಾ, ವಿಶ್ವಾಸ ಇಟ್ಕೊಂಡಿದ್ದೀರಾ. ಅಲ್ಲಿ ನಮ್ಗೆ ಫ್ರೀಸ್ ಆಗೋದು ಗೊತ್ತಾಗೋದು ಮ್ಯಾನೇಜರಿಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗೋದು ಚೆಕ್ ಪ್ರೆಸೆಂಟ್ ಆದಾಗ. ಅಟ್ಲೀಸ್ಟ್ ನಮ್ಗೆ ಒಂದು ತಿಳಿಸ್ಬೋದಲ್ವ ಸರ್, ಫ್ರೀಸ್ ಮಾಡುವ ಮೊದಲು ಒಂದು 20 ದಿವಸದ ಮೊದಲು, 15 ದಿವಸದ ಮೊದಲು. ನನ್ನ ಒಂದು ಅನಿಸಿಕೆ, ಆ ಬಗ್ಗೆ ನೀವು ಒಂದು ಕ್ರಮ ಕೈಗೊಳ್ಬೋದಾ ಅಂತ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಂಡಿಕೇಟ್ ಬ್ಯಾಂಕ್ ಯಾವಾಗಲೂ ಅಸೋಸಿಯೇಷನ್ ಮೀಟಿಂಗ್ ಪ್ರಾರಂಭವಾಗಿ ಸುಮಾರು 25-27 ವರ್ಷ ಆಗ್ಬೋದು. ಆ ಸಂದರ್ಭದಲ್ಲಿ ಏಪೈರು ಬರ್ತಿದ್ರು, ತಿಂಗಳಾಯಿರು ಬರ್ತಿದ್ರು. ರಿಸರ್ವ್ ಬ್ಯಾಂಕ್ ಅಂತ ಬಂದಿದ್ದರು ಒಂದ್ಸರಿ. ಆದರೆ ಇಂಥ ಸಂದರ್ಭದಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಾವು ಎಕ್ಸ್ಪೋರ್ಟ್ ಆದಷ್ಟು ಬೇಗ ಮಾಡಿಬಿಟ್ಟು 1958-59 ನಮ್ಮದು ಪ್ರೊಸೆಸ್ ಇದು ಸ್ವಲ್ಪ ಅಷ್ಟು ಮಟ್ಟಿಗೆ ಹೇಳುವಷ್ಟು ಇರಲಿಲ್ಲ. ಪ್ರಧಾನಮಂತ್ರಿಗೆ 52-53 ನಂತರ ನಮ್ಮ ಎಕ್ಸ್ಪೋರ್ಟು ಸ್ಟಾರ್ಟಿಂಗ್ ಆಯಿತು. ಅದು ಸಹ ನಾವು ಫಸ್ಟ್ ಎಲ್ಲ ಇರ್ವಿನ್ ಡಬ್ಲ್ಯೂ ಮೇಯರ್ ಫ್ರಮ್ AC ಅವರು ಬಂದಿದ್ದರು. ಅವರು ಬಂದು ಆ ಸಮಯದಲ್ಲಿ ಟೆಲಿಫೋನು ಉಂಟು, ಮಾತಾಡಲಿಕ್ಕೆ ದೂರದಲ್ಲಿ ಇದ್ದವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ.